ಸ್ನೇಹಿತರೆ ನಮಸ್ಕಾರ. ನಾನು ರವಿರಾಜ್ ಎಎಸ್. ಸ್ನೇಹಿತರೆ, ಇವಾಗ ನಾನೊಂದು ಲೈವ್ ಬಂದಿದ್ದೀನಿ ಅಂದರೆ, ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಚಿಕ್ಕದಾದ ಒಂದು ಕವನ ನಾನೇ ಸ್ವಂತವಾಗಿ ಬರೆದಿರೋದು. ಅದು ಡೇಟು ಹೇಳ್ತೀನಿ ಕೇಳಿ. ಡಿಸೆಂಬರು 12ನೇ ತಿಂಗಳು 7ನೇ ತಾರೀಕು 2023ನೇ ತಾರೀಕಿಗೆ ರವಿರಾಜ್ ಆದಂತಹ ಈ ಚಿಕ್ಕದಾದ ಕವನನ ನಾನೇ ಸ್ವಂತವಾಗಿ ಬರೆದಿದ್ದೇನೆ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ. ಈ ಕವನವನ್ನ ಓದ್ತೀನಿ ನೋಡಿ. ಸ್ನೇಹಿತರೆ ನಮಸ್ಕಾರ, ನಾನು ರವಿರಾಜ್ ಎಎಸ್. ಇವತ್ತು ನನ್ನ ಚಿಕ್ಕದಾದ ಒಂದು ಕವನವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ಒಂದು ಚಿಕ್ಕದಾದ ಕವನವನ್ನ ಇಡ್ತಾ ಇದ್ದೀನಿ. ತುಂಬಾ ಚಿಕ್ಕದಾಗಿರುತ್ತೆ. ದಯವಿಟ್ಟು ಕೇಳಿ, ಕೊನೆ ತನಕ ನೋಡಿ. ಒಂದು ಕಮೆಂಟ್ಸ್ ಮಾಡಿ ಅಥವಾ ಒಂದು ಲೈಕ್ ಮಾಡಿ, ದಯವಿಟ್ಟು ಒಂದು ಶೇರ್ ಆದ್ರೂ ಮಾಡಿ. ಸ್ನೇಹಿತರೆ ಕೇಳಿ. ಗೆಳತಿ ನಾ ಯಾರು ಗೊತ್ತಾ? ಗೆಳತಿ ನಾ ಯಾರು ಗೊತ್ತಾ ನಿನಗೆ? ಹೋ ಗೆಳತಿ ನಾ ಯಾರು ಗೊತ್ತಾ ನಿನಗೆ? ಮರೆತಿರುವೆ ಗೆಳತಿ, ಆದರೆ ನಾ ಮಾಡಿರುವ ಸಹಾಯ ನಿನಗೆ ಗೊತ್ತಾ? ನಾ ಎಷ್ಟೇ ಸಹಾಯ ಮಾಡಿದ್ದರೂ ನೀ ಅಷ್ಟೇ ಪ್ರೀತಿ ನನಗೆ ಕೊಟ್ಟಿರುವೆ ಗೆಳತಿ. ನಿನ್ನ ಕಷ್ಟದಲ್ಲೂ ನಾನಾಗಿದ್ದೇನೆ, ನನ್ನ ನೋವಿನಲ್ಲೂ ನೀನಾಗಿದ್ದೀಯ ಗೆಳತಿ. ಕಷ್ಟ ಕಾಲದಲ್ಲಿ ಕಷ್ಟದ ಸಹಾಯಕ್ಕೆ ಬಂದವರನ್ನು ನೀ ಮರೆಯದಿರು ಗೆಳತಿ. ಕಷ್ಟ ಕಾಲದಲ್ಲಿ ನಿನ್ನ ಸಹಾಯಕ್ಕೆ ಬಂದವರನ್ನು ನೀ ಮರೆಯದಿರು ಗೆಳತಿ. ಸ್ನೇಹಿತರೆ, ಇವತ್ತಿಗೆ ಈ ಕವನವನ್ನ ಮುಗಿಸುತ್ತಿದ್ದೇನೆ. ಇಂತಿ ನಿಮ್ಮ ಸ್ನೇಹಿತ ಹಾಗೂ ಗೆಳೆಯ ರವಿರಾಜ್ ಎಎಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗಿಷ್ಟ ಆದರೆ, ಈ ಕವನ ನಿಮಗಿಷ್ಟ ಆದರೆ, ದಯಮಾಡಿ ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ಸ್ ಮಾಡಿ. ದಯವಿಟ್ಟು ಯಾರೂ ಸಹ ಬೇಡ ಕಮೆಂಟ್ಸ್ ಏನು ಕೊಡಕ್ಕೆ ಹೋಗಬೇಡಿ. ನೀಟಾಗಿ ಓದ್ಕೊಳ್ಳಿ, ನೀಟಾಗಿ ನಾನು ಏನು ಹೇಳಿದ್ದೀನಿ ಕೇಳಿ, ಅದನ್ನ ಬೇರೆಯವರಿಗೆ ತಿಳಿಸಿ. ಈ ಕವನ ನಿಮ್ಗೆ ಅರ್ಥ ಆಗಿರ್ಬೋದು, ಅರ್ಥ ಮಾಡ್ಕೊಂಡಿರ್ತೀರಾ. ಯಾಕೆಂದ್ರೆ ನನ್ನ ಜೊತೆ ಯಾರೇ ಸಬ್ಸ್ಕ್ರೈಬ್ ಆಗಿರ್ತೀರಾ, ಈ ಕವನನ ಅರ್ಥ ಮಾಡ್ಕೊಂಡಿರೋ ಅಂತ ವ್ಯಕ್ತಿಗಳು ಅಂತ ನನಗೆ ಗೊತ್ತಿರುತ್ತೆ. ದಯಮಾಡಿ ಶೇರ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಸ್ನೇಹಿತರೆ, ಇವಾಗ ರಾತ್ರಿ ಸಮಯ ಎಷ್ಟಾಗಿದೆ ಅಂದ್ರೆ ನೋಡಿ, 9:50 ಆಗಿದೆ. ಡೇಟ್ ಬಂದ್ಬಿಟ್ಟು 7ನೇ ತಾರೀಕು 12ನೇ ತಿಂಗಳು 2023. ರವಿರಾಜ್ ಅಂತ ನಾನು ಈ ಕವನವನ್ನ ಒಂದು ತಲೆನ ಉಪಯೋಗಿಸಿ ಬರೆದಿದ್ದೀನಿ. ದಯವಿಟ್ಟು ಯಾರು ಇದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೆಯದಿರಿ ಸ್ನೇಹಿತರೆ. ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನ ಒಳ್ಳೇದಾಗತ್ತೆ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಊಟ ಮಾಡಿ ಆರಾಮ ಮಲ್ಕೊಳ್ಳಿ. ಥ್ಯಾಂಕ್ ಯು.